ಉಸೇನ್ ಬೋಲ್ಟ್ ಅವರನ್ನೇ ಮೀರಿಸುವ ಮಿಂಚಿನ ಓಟಗಾರ. ತುಳುನಾಡ ಕಂಬಳದ ಗದ್ದೆಯಲ್ಲಿ ಶರವೇಗದಲ್ಲಿ ಓಡಿದ ಶ್ರೀನಿವಾಸ್ ಗೌಡರ ಪಾಲಿಗೆ ಒಲಿದು ಬಂದಿದ್ದು ವಿಶ್ವಮಟ್ಟದ ದಾಖಲೆಯ ಹೆಗ್ಗುರುತು. ಈ ಬಗೆಗಿನ ಸ್ಟೋರಿ ಇಲ್ಲಿದೆ ನೋಡಿ. ಸಾಂಪ್ರದಾಯಿಕ ಸ್ಪರ್ಶದ ತುಳುನಾಡಿನ ಜಾನಪದ ಕ್ರೀಡೆ ಕಂಬಳದಲ್ಲಿ 100 ಮೀಟರ್ ಓಟವನ್ನ 9.55 ಸೆಕೆಂಡುಗಳಲ್ಲಿ ಕ್ರಮಿಸಿರುವ ಅಶ್ವತ್ಥಪುರ ಶ್ರೀನಿವಾಸ ಗೌಡ್ರು ಈಗ ನವತಾರೆ. ಕಂಬಳ ಕ್ಷೇತ್ರದಲ್ಲಿ ಓಟಗಾರನಾಗಿ ಹಲವು ವರ್ಷಗಳಿಂದ ಗುರುತಿಸಿಕೊಂಡು ಹೆಸರು ಮಾಡಿರುವ ಶ್ರೀನಿವಾಸ ಗೌಡ ಅಲಿಯಾಸ್ ಸೀನು ಈಗ ಮಾಡಿರೋದು ಸಾರ್ವಕಾಲಿಕ ದಾಖಲೆ. ಫೆಬ್ರವರಿ 1ರಂದು ನಡೆದ ಐಕಳಬಾವ ಕಾಂತಾಬಾರೆ ಬುಧಬಾರೆ ಜೋಡುಕರೆ ಕಂಬಳದಲ್ಲಿ ಗೌಡ್ರು ಇರುವೈಲು ಪಾಣಿಲ ಬಾಡ ಪೂಜಾರಿ ಅವರ ಕೋನಗಳೊಂದಿಗೆ ಹಿರಿಯ ವಿಭಾಗದಲ್ಲಿ 142.50 ಮೀಟರ್ ಉದ್ದದ ಕರೆಯಲ್ಲಿ 13.62 ಸೆಕೆಂಡುಗಳಲ್ಲಿ ಓಡಿದ್ದಾರೆ. ಇದನ್ನ 100 ಮೀಟರ್ಗೆ ಬದಲಾಯಿಸಿದ್ರೆ 9.55 ಸೆಕೆಂಡುಗಳಲ್ಲಿ ಓಡಿದಂತಾಗುತ್ತೆ. ಇಷ್ಟು ವೇಗದಲ್ಲಿ ಇದುವರೆಗೆ ಕಂಬಳ ಕರೆಯಲ್ಲಿ ಯಾರೂ ಓಡಿರುವ ದಾಖಲೆ ಇಲ್ವೇ ಇಲ್ಲ. ವಿಶ್ವವಿಖ್ಯಾತ ಓಟಗಾರ ಜಮೈಕಾದ ಉಸೇನ್ ಬೋಲ್ಟ್ ಟ್ರ್ಯಾಕ್ನಲ್ಲಿ 9.58 ಸೆಕೆಂಡುಗಳಲ್ಲಿ 100 ಮೀಟರ್ ಓಡಿರುವುದನ್ನ ಕೆಸರುಗದ್ದೆಯಲ್ಲಿ ಓಡಿರುವ ಶ್ರೀನಿವಾಸ ಗೌಡರು ಮೀರಿಸಿದ್ದಾರೆ. ಇದು ವಿಶೇಷವಾಗಿ ತುಳುನಾಡಿನ ನಮಗೆಲ್ಲರಿಗೂ ಹೆಮ್ಮೆಯ ಗರಿ. ಶ್ರೀನಿವಾಸ ಗೌಡ ಅಂತ ನಾನು 7 ವರ್ಷದಿಂದ ಕಂಬಳ ಕ್ರೀಡೆಯಲ್ಲಿ ಭಾಗವಹಿಸುತ್ತಿದ್ದೇನೆ. 2012ರಲ್ಲಿ ಅಕಾಡೆಮಿ ಶುರುವಾಯಿತು. ಗುಣಪಲ್ಕರ್ ಬಂತಲ್ಲ ಬಾಕಲಿಬಿಟ್ಟು ಸಿದ್ದರಾಮ ನಂತರ ಎಲ್ಲ ಕಂಬಗಳಲ್ಲಿ ಭಾಗವಹಿಸ್ತಿದ್ದೆ. ಮುಂದೆ ನಡೆದ ಫೆಬ್ರವರಿ 1 ತಾರೀಕಿಗೆ ಐಕ್ಯಲ ಕಾಂತಾಬರ ಬುಧವಾರ ಕಂಬದಲ್ಲಿ ನೇಗಿಲಿ ಹಿರಿಯ ಕೋನಗಳು ಇರುವೈ ಪಾನಿಲ ಬಾಡ ಪೂಜಾರಿ ಕೋನಗಳು 142 ಮೀಟರ್ ಉದ್ದದ ಕೆರೆಯಲ್ಲಿ 13.61ರಲ್ಲಿ ರೀಚ್ ಆಯಿತು. ತುಂಬ ಹೆಮ್ಮೆ ಅನಿಸ್ತಿದೆ ನನಗೆ. ಅಭಿಮಾನಿಗಳಿಗೆ ಕೂಡ ತುಂಬ ಖುಷಿಯಾಗಿದೆ. ಮೂಡಬಿದಿರೆ ಸಮೀಪದ ಮಿಜ್ಜಾರು ನಿವಾಸಿ ಶ್ರೀನಿವಾಸ ಗೌಡ್ರು ಓದಿರೋದು 10ನೇ ತರಗತಿ. ವಯಸ್ಸಿನ್ನು 28. ವೃತ್ತಿಯಲ್ಲಿ ಕಟ್ಟಡ ಮೇಸ್ತ್ರಿ. ನವೆಂಬರ್ನಿಂದ ಮಾರ್ಚ್ವರೆಗೆ ಕಂಬಳದಲ್ಲಿ ಭಾಗವಹಿಸಿ ಉಳಿದ ಅವಧಿಯಲ್ಲಿ ಕಟ್ಟಡ ಸಹಿತ ಇತರೆ ಕೆಲಸಗಳಲ್ಲಿ ತೊಡಗಿಸಿಕೊಳ್ತಾರೆ. ಪಡಿವಾಲ್ಸ್ನವರ ಕೋಣಗಳನ್ನ ಸಾಕೋದು ಇವರೇ. ಇವರದ್ದು ಮೇಲ್ನೋಟಕ್ಕೆ ಜಿಮ್ಗಳಲ್ಲಿ ದೇಹವನ್ನ ದಂಡಿಸಿದಂತೆ ಕಾಣುವ ಮೈಕಟ್ಟು. ಆದರೆ ಇವರದ್ದು ಅಪ್ಪಟ ಗ್ರಾಮೀಣ 6 ಪ್ಯಾಕ್. ಇರುವೈಲು ಪಾಣಿಲ, ಮೂಡಬಿದ್ರೆ ನ್ಯೂ ಪಡಿವಾಲ್ಸ್, ಮಿಜಾರು ಪ್ರಸಾದ್ ನಿಲಯ, ಪದವು ಕಾನಡ್ಕ ಇವರ ಕೋಣಗಳನ್ನ ನೇಗಿಲು ಮತ್ತು ಹಗ್ಗ ವಿಭಾಗಗಳಲ್ಲಿ ಕಂಬಳಗಳಲ್ಲಿ ಓಡಿಸುವ ಶ್ರೀನಿವಾಸರು ಸಾಮಾನ್ಯವಾಗಿ ಪ್ರತಿ ಕಂಬಳದಲ್ಲಿ 22 ಬಾರಿ ಓಡ್ತಾರೆ. ಏನೇ ಆದರೂ ನಮ್ಮ ಗ್ರಾಮೀಣ ಪ್ರತಿಭೆಗಳು ಯಾರಿಗೂ ಕಡಿಮೆಯಿಲ್ಲವೆಂಬಂತೆ ಕಂಬಳ ಓಟಗಾರ ಶ್ರೀನಿವಾಸರು ಎಲ್ಲದಕ್ಕೂ ಸಾಕ್ಷಿಯಾಗಿದ್ದಾರೆ. ವಿಶ್ವ ಮಟ್ಟದ ದಾಖಲೆಯ ಪ್ರದರ್ಶನ ನೀಡಿರುವ ಕಂಬಳದ ವೇಗದ ಓಟಗಾರ ಶ್ರೀನಿವಾಸ ಗೌಡರಿಗೆ ಕಹಳಿ ನ್ಯೂಸ್ ಕಡೆಯಿಂದಲೂ ಹಾರ್ದಿಕ ಅಭಿನಂದನೆ. ಈ ಪ್ರತಿಭೆಯನ್ನ ವಿಶ್ವದೆತ್ತರಕ್ಕೆ ಬೆಳೆಸುವ ನಿಟ್ಟಿನಲ್ಲಿ ಸರ್ಕಾರದ ಪ್ರೋತ್ಸಾಹ ಮಹತ್ತರವಾಗಿ ಬೇಕಾಗಿದೆ.
ನ್ಯೂಸ್ ಬ್ಯೂರೋ, ಕಹಳೆ ನ್ಯೂಸ್, ಪುತ್ತೂರು.